ತುಳುನಾಡಿನ ವೀರ ಕ್ರೀಡೆಯಾದ ಕಂಬಳವನ್ನ ಮೈಸೂರು ಬೆಂಗಳೂರಿನಲ್ಲಿ ನಡೆಸುವುದು ಬೇಡ. ಕಂಬಳದಲ್ಲಿ ಎಮ್ಮೆಗಳನ್ನು ಓಡಿಸುತ್ತಾರೆ ಎಂಬುದಾಗಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೀಡಿರುವ ಹೇಳಿಕೆಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕ ಅಶೋಕ್ ರೈ ಅವರು ಸುದ್ದಿಗಾರರ ಜೊತೆ ಮಾತನಾಡಿ, ವಾಟಾಳ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದಾರೆ. ಆದರೆ ಕಂಬಳದ ಬಗ್ಗೆ ಅವರಿಗೆ ಮಾಹಿತಿಯ ಕೊರತೆ ಇದೆ. ಕಂಬಳದಲ್ಲಿ ನಾವು ಕೋಣಗಳನ್ನು ಓಡಿಸುತ್ತೇವೆ, ಎಮ್ಮೆಗಳನ್ನಲ್ಲ ಎಂದು ಕಿವಿ ಮಾತು ಹೇಳಿದ್ದಾರೆ. ಕಂಬಳದ ಬಗ್ಗೆ ಅವರಿಗಿರುವ ಗೊಂದಲ ಪರಿಹರಿಸುವ ಕೆಲಸ ನಾನು ಮಾಡುತ್ತೇನೆ. ಕಂಬಳ ನಡೆಸುವಂತೆ ಮೈಸೂರು ಹಾಗೂ ಬೆಂಗಳೂರಿನ ಜನತೆ ನಿರಂತರವಾಗಿ ಬೇಡಿಕೆ ಇಡುತ್ತಿದ್ದಾರೆ. ಈ ಬಾರಿಯ ಮೈಸೂರು ದಸರಾದ ಕಂಬಳವು ಎಲ್ಲರ ಆಕರ್ಷಣೆಯಾಗಲಿದೆ ಎಂದು. ಕೇವಲ ಕಂಬಳವಲ್ಲ, ತುಳುನಾಡಿನ ಗಂಡುಕಲೆ ಎಂದೇ ಖ್ಯಾತಿ ಪಡೆದಿರುವ ಯಕ್ಷಗಾನವನ್ನೂ ದೇಶಕ್ಕೆ ಪರಿಚಯಿಸುವ ಗುರಿ ನನ್ನದಾಗಿದೆ. ಈ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ನಡೆಸುತ್ತಿದ್ದೇನೆ. ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿಯೂ ಕಂಬಳ ಪ್ರದರ್ಶಿಸುವ ಕನಸು ನನ್ನಲ್ಲಿದೆ ಎಂದು ಅವರು ತಿಳಿಸಿದರು. ನೋಡಿ, ವಾಟಾಳ್ ನಾಗರಾಜ್ ಅವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಪರಿಚಯಸ್ಥರು, ಸಂಬಂಧವನ್ನು ಇಟ್ಟುಕೊಂಡವರು. ಅವರಿಗೆ ಕಂಬಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗೊತ್ತಿಲ್ಲ ಕಾಣ್ತದೆ. ಅವರು ಎಮ್ಮೆ ಓಡಿಸುವುದಂತ ಹೇಳ್ತಾ ಇದ್ದರು. ನಾವು ಎಮ್ಮೆ ಎಲ್ಲ ಓಡಿಸೋದು, ಕೋಣಗಳನ್ನು ಓಡಿಸೋದು, ಕೋಣಗಳನ್ನು ಮಗುವಿನಂತೆ ಸಾಕಿ ಟ್ರೈನ್ ಅಪ್ ಮಾಡಿ ನಿಮಗೆಲ್ಲ ಗೊತ್ತಿದೆ. ಆನಂತರ ಅದನ್ನು ಓಡಿಸಲಿಕ್ಕೆ ಉಪಯೋಗ ಮಾಡುವಂಥದ್ದು. ಇಡೀ ಮೈಸೂರಿನ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ. ನಮಗೂ ಕೂಡ ಏನು ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಅವರಿಗೆ ಇದು ಮಾಡಬೇಕಂತಲ್ಲ, ಜನ ಆಸಕ್ತಿ ಇದ್ದಾರೆ. ಒಬ್ಬೊಬ್ಬರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಾನು ಕೂಡ ವಾಟಾಳ್ ನಾಗರಾಜ್ ಅವರ ಏನು ಅವರ ಮನಸ್ಸಿನಲ್ಲಿ ಈ ಥರ ಅದು ಬೇಡ ಅನ್ನುವ ವಿಚಾರ ಇದೆ, ಅವರ ಹತ್ರ ಕೂಡ ಮಾತಾಡುವ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಇಡೀ ಮೈಸೂರು ದಸರಾದಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಅದನ್ನು ತೋರಿಸುವಂಥದ್ದು. ನಮ್ಮದು ಕನಸು ಇಷ್ಟು ಮಾತ್ರ ಅಲ್ಲ, ಕಂಬಳವನ್ನು ಡೆಲ್ಲಿಯಲ್ಲಿ ಗಣರಾಜ್ಯೋತ್ಸವದ ದಿವಸದ ಪೆರೇಡಿನಲ್ಲಿ ಕಂಬಳದ ಕೋಣೆಗಳನ್ನು ಕರ್ಕೊಂಡೋಗುವಂಥ ಕನಸನ್ನು ನಾವು ಕಟ್ತಾ ಇದ್ದೇವೆ. ಇವತ್ತೆಲ್ಲ ಮುಂದಿನ ಒಂದು ದಿವಸದಲ್ಲಿ ಈ ದೇಶದ ಗಣರಾಜ್ಯೋತ್ಸವ ಪೆರೇಡ್ ಏನಿದೆ, ಅದರಲ್ಲಿ ನಮ್ಮ ಕಂಬಳದ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನದ ಜೊತೆಗೆ ಈ ಕಂಬಳದ ಕೋಣೆಗಳು ಹೋಗಬೇಕಂತ ನಮ್ಮ ಕನಸು ಇದೆ.